ಬಿಸಿ ರೋಡ್ನ ಕೈಕಂಬದಲ್ಲಿರುವ ಕ್ಷೇತ್ರ ಶಿಕ್ಷಣಾಧಿಕಾರಿಯವರ ಕಚೇರಿ ಪಾರಂಪರಿಕವಾದ ವಿಶಿಷ್ಟ ಚಿತ್ರಕಲೆಗಳಿಂದ ಕಂಗೊಳಿಸುತ್ತಿದೆ. ಇವರಿಗೆ ವರ್ಲಿ ಚಿತ್ರಗಳಿಂದ ಗಮನ ಸೆಳೆಯುತ್ತಿದ್ದ ಶಿಕ್ಷಣಾಧಿಕಾರಿ ಕಚೇರಿ ಈ ಬಾರಿ ಹೊಸ ಪ್ರಯತ್ನವೆಂಬಂತೆ ಅತ್ಯಂತ ಅಪರೂಪದ ಮಧುಬನಿ ಚಿತ್ರಕಲೆಯಿಂದ ಅಲಂಕೃತಗೊಂಡಿದೆ. ಬಂಟ್ವಾಳ ತಾಲೂಕಿನ 7 ಮಂದಿ ಚಿತ್ರಕಲಾ ಶಿಕ್ಷಕರ 2 ವಾರಗಳ ಪರಿಶ್ರಮದ ಫಲವಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮಧುಬನಿ ಬಣ್ಣದ ಚಿತ್ರಗಳಿಂದ ರಂಗು ತುಂಬಿಕೊಂಡಿದೆ. ಬಿಸಿ ರೋಡ್ನ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ಚಿತ್ರಕಲೆಗೆ ಹೆಚ್ಚಿನ ಪ್ರಾಧಾನ್ಯತೆ ನೀಡಲಾಗುತ್ತಿದೆ. ಇದರಿಂದಾಗಿ ಕಚೇರಿಯ ಗೋಡೆಗಳು ಕಲಾತ್ಮಕ ಚಿತ್ರಗಳಿಂದ ಆಕರ್ಷಣೆ ಹೆಚ್ಚಿಸಿಕೊಂಡಿವೆ. ಈ ಹಿಂದೆ ಕಚೇರಿಯ ಹೊರಾಂಗಣ ಹಾಗೂ ಸಭಾಂಗಣದಲ್ಲಿ ವರ್ಲಿ ಚಿತ್ತಾರ ಬಿಡಿಸಲಾಗಿತ್ತು. ಈಗ ಒಳಾಂಗಣ ಗೋಡೆಗಳನ್ನು ಚಿತ್ರಗಳಿಂದ ಅಲಂಕರಿಸಲಾಗುತ್ತಿದೆ. ವಿಶೇಷವೆಂದರೆ ವರ್ಲಿಯೊಂದಿಗೆ ಜನಪದೀಯ ಮಹತ್ವವುಳ್ಳ ಮಧುಬನಿ ಚಿತ್ರಕಲೆಯನ್ನ ಇಲ್ಲಿ ಪರಿಚಯಿಸಲಾಗಿದೆ. ತಾಲೂಕಿನಲ್ಲೇ ಮೊದಲು ಎಂಬಂತೆ ಮಧುಬನಿ ರೂಪಾಂತರಿ ಚಿತ್ರಕಲೆ ಶಿಕ್ಷಣಾಧಿಕಾರಿ ಕಚೇರಿಯಲ್ಲಿ ಪಡಿ ಮೂಡುತ್ತಿದೆ. ಮಧುಬನಿ ಅಥವಾ ಮಿಥಿಲ ಚಿತ್ರಕಲೆ ಭಾರತದ ಚಿತ್ರಕಲಾ ಶೈಲಿಯಲ್ಲಿ ಒಂದಾಗಿದೆ. ಬಿಹಾರ ರಾಜ್ಯದ ಮಿಥಿಲ ಪ್ರಾಂತ್ಯದ ಮಧುಬನಿ ಜಿಲ್ಲೆಯಲ್ಲಿ ಈ ಚಿತ್ರಕಲೆ ಜನ್ಮ ತಾಳಿದ ಕಾರಣ ಇದಕ್ಕೆ ಮಧುಬನಿ ಚಿತ್ರಕಲೆ ಎಂದು ಹೆಸರು. ನೈಸರ್ಗಿಕ ವರ್ಣಗಳು ಮತ್ತು ವರ್ಣದ್ರವ್ಯಗಳನ್ನು ಬಳಸಿ ಬೆರಳುಗಳು, ಕೊಂಬೆಗಳು, ಕುಂಚ, ಮುಳ್ಳು ಪೆನ್ನುಗಳು, ಬೆಂಕಿ ಪಟ್ಟಣದ ಕಡ್ಡಿ, ತೆಂಗಿನ ಚಿಪ್ಪುಗಳನ್ನು ಉಪಯೋಗಿಸಿ ಮಧುಬನಿ ಚಿತ್ರಗಳನ್ನು ಮಾಡುತ್ತಿದ್ರು. ಹೋಳಿ, ಮದುವೆ, ಹುಟ್ಟುಹಬ್ಬ ಮೊದಲಾದ ಸಂಭ್ರಮದ ಸಮಾರಂಭಗಳ ಸಂದರ್ಭದಲ್ಲಿ ಮಧುಬನಿ ಚಿತ್ರಗಳನ್ನು ಬಿಡಿಸುವ ಪದ್ಧತಿ ಅಲ್ಲಿ ಚಾಲ್ತಿಯಲ್ಲಿದೆ. ಹೆಚ್ಚಾಗಿ ಮನುಷ್ಯ ಮತ್ತು ಪ್ರಕೃತಿಯ ನಡುವಿನ ಒಡನಾಟ, ದೇವರ ಚಿತ್ರಗಳು, ಪ್ರಾಣಿ ಪಕ್ಷಿಗಳ ಬಣ್ಣದ ಚಿತ್ರಗಳನ್ನು ಮಧುಬನಿಯಲ್ಲಿ ಚಿತ್ರಿಸಲಾಗುತ್ತಿದೆ. ಅಂತೆಯೇ ಬಂಟ್ವಾಳದ ಚಿತ್ರಕಲಾ ಶಿಕ್ಷಕ ಬಾಲಕೃಷ್ಣ ಶೆಟ್ಟಿಯವರ ಕಲ್ಪನೆಯಲ್ಲಿ ಚಿತ್ರಕಲಾ ಶಿಕ್ಷಕರಾದ ಮುಳಿ ಕೃಷ್ಣರಾವ್, ಚೆನ್ನಕೇಶವ ಡಿಆರ್, ಉಮೇಶ್ ಎಸ್ಜಿ, ಧನಂಜಯ, ತಾರನಾಥ್ ಕೈರಂಗಳ, ಆಮಿನಾ ಶೇಖ್ ಅವರು ಮಧುಬನಿ ರೂಪಾಂತರಿ ಕಲೆಯನ್ನ ಶಿಕ್ಷಣಾಧಿಕಾರಿ ಕಚೇರಿಯ ಗೋಡೆಗಳಲ್ಲಿ ಚಿತ್ರಿಸಿದ್ದು ನೋಡುಗರ ಗಮನ ಸೆಳೆಯುತ್ತಿದೆ. ಮಧುಬನಿ ಚಿತ್ರಕಲೆಯ ಜೊತೆಗೆ ಇಲ್ಲಿ ವರ್ಲಿ ಚಿತ್ತಾರವನ್ನ ಚಿತ್ರಕಲಾ ಶಿಕ್ಷಕರು ಬಿಡಿಸಿದ್ದಾರೆ. ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟ ಸಮಗ್ರ ಮಾಹಿತಿಗಳ ಸಂದೇಶವನ್ನ ವರ್ಲಿ ಚಿತ್ರಗಳು ನೀಡುತ್ತಿವೆ. ಮಗು ಮತ್ತು ಶಿಕ್ಷಣ, ಗ್ರಾಮೀಣ ಪರಿಸರ, ಬಿಸಿಯೂಟ ಯೋಜನೆ, ಪ್ರತಿಭಾ ಕಾರಂಜಿ, ಯೋಗ, ಕರಾಟೆ, ಸ್ಮಾರ್ಟ್ ಕ್ಲಾಸ್, ಸಮವಸ್ತ್ರ ಹಾಗೂ ಪುಸ್ತಕ ವಿತರಣೆ, ಯಕ್ಷಗಾನ, ಕಂಬಳದಂತಹ ಕರಾವಳಿಯ ಜಾನಪದ ಲೋಕ ಚಿತ್ರಕಲೆಯ ಮೂಲಕ ಇಲ್ಲಿ ಅನಾವರಣಗೊಂಡಿದೆ. ತಾಲೂಕಿನ ಚಿತ್ರಕಲಾ ಶಿಕ್ಷಕರ ಸಹಕಾರದಿಂದಾಗಿ ಬಿಒ ಕಚೇರಿಯ ಸೌಂದರ್ಯ ವರ್ಧನೆಯಾಗಿದೆ. ಈ ಶಿಕ್ಷಕರು ಇಲ್ಲಿ ಮಾತ್ರವಲ್ಲದೆ ಬಿಆರ್ಸಿ ಕಚೇರಿ, ಕನ್ನಡ ಸಾಹಿತ್ಯ ಪರಿಷತ್ ಕಚೇರಿ, ಬಂಟ್ವಾಳ ಪುರಸಭೆ, ಮಂಗಳೂರಿನ ಡಯಟ್ ಕಚೇರಿಯ ಗೋಡೆಗಳಲ್ಲೂ ತಮ್ಮ ಕಲಾ ಪ್ರತಿಭೆಯನ್ನ ತೋರ್ಪಡಿಸಿದ್ದಾರೆ. ಇತ್ತೀಚೆಗೆ ಕಟ್ಟಡ ಕಟ್ಟಿದಂತಹ ಕನ್ನಡ ಸಾಹಿತ್ಯ ಪರಿಷತ್ನ ಗೋಡೆಯಲ್ಲಿ ಸೌಂದರ್ಯೀಕರಣ ಆಗಿರಬಹುದು, ಪುರಸಭೆ ಬಂಟ್ವಾಳ ಸ್ವಚ್ಛ ಭಾರತದಡಿಯಲ್ಲಿ ಮಾಡಿದಂಥ ಸೌಂದರ್ಯೀಕರಣ ಆಗಿರ್ಬೋದು, ನಮ್ಮ ಡಯಟ್ ಅಲ್ಲಿ ನಮ್ಮ ನಿರ್ಮಾಣದಲ್ಲಿ ನಮ್ಮ ಶಿಕ್ಷಕರ ಪಾತ್ರನೂ ಕೂಡ ಇದೆ. ನಮ್ಮ ಬಿಆರ್ಸಿ ಕೂಡ ಅಂದವಾಗಿ ಸೌಂದರ್ಯೀಕರಣದಲ್ಲಿ ಇದೆ. ಇದಲ್ಲದೆ ತರಗತಿಯಲ್ಲಿ ಓದ್ತಕ್ಕಂಥ ಮಕ್ಕಳನ್ನು ಕೂಡ ಚಿತ್ರಕಲೆಯಲ್ಲಿ ಪ್ರೇರೇಪಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಪರೀಕ್ಷೆ ಕೂತ್ಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇದು ಮಕ್ಕಳಲ್ಲಿ ಒಂದು ಕಲಾ ಅಭಿಮಾನವನ್ನು ಮೂಡಿಸೋದಕ್ಕೆ ಒಂದು ಒಳ್ಳೆಯ ಸಹಕಾರಿಯಾಗಿದೆ. ಇದನ್ನು ನೋಡಿದಂಥ ನಮ್ಮ ಶಿಕ್ಷಕರು ತಮ್ಮ ಕಚೇರಿಯನ್ನು ಕೂಡ ಇದೇ ರೀತಿ ಮಾಡಿಕೊಂಡ್ರೆ ಬಂದಂತಹ ಮಕ್ಕಳಿಗೆ, ಪೋಷಕರಿಗೆ ಒಂದು ಪ್ರೋತ್ಸಾಹದಾಯಕ ವಾತಾವರಣ ಸೃಷ್ಟಿಯಾಗ್ತದೆ. ನಮ್ಮ ಕಚೇರಿಗೆ ಬಂದಂಥ ಪೋಷಕರಾಗಿರಲಿ, ಮುಖ್ಯ ಶಿಕ್ಷಕರಾಗಿರಲಿ, ಶಿಕ್ಷಕರಿಗೂ ಕೂಡ ಆ ಒಂದು ಸೌಂದರ್ಯದ ಪ್ರಜ್ಞೆ ಮೂಡೋದಕ್ಕೆ ಸಹಕರಿಸಿದ ಎಲ್ಲರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸಬೇಕು.
ಜಿಲ್ಲಾ ವಿದ್ಯಾಂಗ ಉಪನಿರ್ದೇಶಕರು ಕೋವಿಡ್ ಸಮಯದಲ್ಲಿ ಶಾಲೆಗಳ ಗೋಡೆಗಳನ್ನು ಚಿತ್ರಗಳಿಂದ ಅಲಂಕರಿಸುವಂತೆ ತಿಳಿಸಿದ್ರು. ಅದರಂತೆ ಕಳೆದ ವರ್ಷ ಹೆಚ್ಚಿನ ಶಾಲೆಗಳಲ್ಲಿ ಚಿತ್ರಗಳನ್ನು ಬರೆದಿದ್ದವು. ಈ ವರ್ಷ ಶಿಕ್ಷಣಾಧಿಕಾರಿ ಕಚೇರಿಯಲ್ಲಿ ಚಿತ್ರಕಲೆಗಳನ್ನು ರಚಿಸುವಂತೆ ಶಿಕ್ಷಣಾಧಿಕಾರಿಗಳು ತಿಳಿಸಿದ್ರು. ಅದರಂತೆ ಮಧುಬನಿ ಚಿತ್ರವನ್ನ ಮೊದಲ ಪ್ರಯತ್ನವಾಗಿ ಇಲ್ಲಿ ಚಿತ್ರಿಸಿದ್ದೇವೆ. ಎಲ್ಲಾ ಚಿತ್ರಕಲಾ ಶಿಕ್ಷಕರ ಸಹಕಾರದ ಪರಿಣಾಮ ಮಧುಬನಿ ಚಿತ್ರಕಲೆ ಉತ್ತಮವಾಗಿ ಮೂಡಿಬಂದಿದೆ. ರಚಿಸುವುದರ ಜೊತೆಗೆ ಒಂದು ವಿಭಿನ್ನವಾಗಿರುವಂಥ ಪ್ರಯತ್ನವನ್ನು ಕೂಡ ಮಾಡಿದರೆ ಅದು ಮಧುಬನಿ ಚಿತ್ರಕಲೆ ಅಂತೇಳಿ ಜನಪದ ಚಿತ್ರಕಲೆ ಏನು ವಿಧಾನವಿದೆ ಅದನ್ನು ಒಂದು ರೂಪಾಂತರಗೊಳಿಸಿ ನಾವು ಈ ಒಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗಳಲ್ಲಿ ಇವತ್ತು ರಚನೆಯನ್ನು ಮಾಡಿದ್ದೇವೆ. ಬಹುಶಃ ಈ ಬಂಟ್ವಾಳ ತಾಲೂಕಿನಲ್ಲಿ ಇದು ನಮ್ಮ ಪ್ರಥಮ ಪ್ರಯೋಗ ಅಂತ ನಾವು ಭಾವಿಸ್ತಾ ಇದ್ದೇವೆ. ಜೊತೆಗೆ ಇಲ್ಲಿ ನಮ್ಮ ಒಂದು ಕೊರೋನಾ ಸಂದರ್ಭದಲ್ಲಿ ಶಾಲೆಗಳಲ್ಲಿ ಹೆಚ್ಚು ಚಟುವಟಿಕೆಗಳು ಕಡಿಮೆ ಇರುವಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಇದರ ಸದುಪಯೋಗ ಪಡಿಸಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನಮ್ಮ ಬಂಟ್ವಾಳ ತಾಲೂಕಿನ ಎಲ್ಲ ಶಾಲೆಗಳಲ್ಲಿ ಸಾಧ್ಯವಾದಷ್ಟರ ಮಟ್ಟಿಗೆ ನಿಮ್ಮ ಒಂದು ಚಿತ್ರಕಲಾ ಶಿಕ್ಷಕರ ಪ್ರಯತ್ನವನ್ನು ಅಥವಾ ನಿಮ್ಮ ಕಲೆಯನ್ನು ಅಲ್ಲಿ ಪ್ರದರ್ಶಿಸಬೇಕು ಅಥವಾ ಅಲ್ಲಿ ಪ್ರಯೋಗಿಸಬೇಕು ಅಂತ ಹೇಳಿಕೊಂಡು ನಮಗೆ ಹೇಳಿದ ನಿಟ್ಟಿನಲ್ಲಿ ನಾವು ಬೇರೆ ಬೇರೆ ಕಡೆಯಲ್ಲಿ ರಚನೆ ಮಾಡಿದ್ದೇವೆ. ಆದರೆ ಮೊದಲ ಬಾರಿಗೆ ಈ ಒಂದು ಮಧುಬನಿ ಕಲೆಯನ್ನು ಈ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ನಾವು ಇವತ್ತು ರಚನೆಯನ್ನು ಮಾಡಿದ್ದೇವೆ. ಒಟ್ಟಿನಲ್ಲಿ ತಾಲೂಕಿನ ಚಿತ್ರಕಲಾ ಶಿಕ್ಷಕರ ಪರಿಶ್ರಮದ ಫಲವಾಗಿ ಶಿಕ್ಷಣಾಧಿಕಾರಿಗಳ ಕಚೇರಿ ಮಧುವಣಗಿತ್ತಿಯಂತೆ ಸೌಂದರ್ಯ ವೃದ್ಧಿಸಿಕೊಂಡು ಆಕರ್ಷಣೀಯವಾಗಿದೆ. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್, ಬಂಟ್ವಾಳ.